ವೀಕ್ಷಕರೇ, ಚುನಾವಣೆ ಹಿನ್ನೆಲೆಯ ರಾಜ್ಯ ಸಮರ ಹೌದು. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತಿರದೆ ಚುನಾವಣೆಗೆ ಪೂರಕವಾಗಿ ನಾವು ಮಾತಾಡ್ತಾ ಇದ್ದೇವೆ. ಅಂದರೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಪೂರಕವಾದ ಮಾಹಿತಿಯನ್ನು ಆಗಾಗ ನಮ್ಮ ವೀಕ್ಷಕರಿಗೆ ನೀಡ್ತಾ ಇದ್ದೇವೆ. ಮಧ್ಯದಲ್ಲಿ ಒಂದಿಷ್ಟು ಚರ್ಚೆ ಇರಲಿ ಎಂಬ ಕಾರಣಕ್ಕಾಗಿ ನಾವು ಈಗ ವಿಶೇಷ ಅತಿಥಿಯನ್ನು ಕರೆದಿದ್ದೇವೆ. ಮನ್ಸೂರ್ ಅಹಮದ್ ಸಾಮಾನಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಮಾಧ್ಯಮ ಪ್ರತಿನಿಧಿಯಾಗಿದ್ದವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅನಿಸ್ತದೆ? ನೀವು ಆ್ಯಕ್ಚುಲಿ ಉಳ್ಳಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂಥದ್ದು ಅಥವಾ ನಮ್ಮ ಮಂಗಳೂರು ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಸೊ ಅಲ್ಲಿಯ ಒಂದು ಮತದಾನ ಪ್ರಕ್ರಿಯೆಯನ್ನು ನೋಡ್ಕೊಂಡು ಬಂದಿದ್ದೀರಿ. ಏನು ಅನಿಸ್ತದೆ? ಹೇಗಿದೆ? ಉಳ್ಳಾಳ ಈಗ ಮಂಗಳೂರು ಆಗಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣವಾಗಿ ಕಳೆದ 2013ನೇ ಚುನಾವಣೆ ನಡೆದಾಗ BJP ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆದಿರುವಂಥದ್ದು. ಪ್ರತಿಪಕ್ಷಿಯಾಗಿ ಬೇರೆ ಯಾವುದೇ ಪಕ್ಷ ಕೂಡ ಬಹಳಷ್ಟು ಸಡ್ಡೊಡೆಯುವಂಥ ಪ್ರಯತ್ನ ನಡೆಸಿಲ್ಲ ಅನ್ನತಕ್ಕಂಥದ್ದು. ಇದೀಗ ಸ್ವಲ್ಪ ಮಟ್ಟಿನ ಒಂದು ಕುತೂಹಲವನ್ನು ಕೆರೆಸಿರುವಂಥದ್ದು ಮಂಗಳೂರಿನ ಮಾಜಿ ಮೇಯರ್ ಆಗಿರತಕ್ಕಂಥ ಅಶ್ರಫ್ ಅವರು ಕೂಡ ಇಲ್ಲಿ ಏನು ಕಣದಲ್ಲಿದ್ದಾರೆ. ಈ ಒಂದು ಅಶ್ರಫ್ ಅವರು ಈ ಚುನಾವಣೆ ಕಣದಲ್ಲಿರುವುದರಿಂದ ಯಾವ ರೀತಿಯಾಗಿ ಎಷ್ಟು ಮತಗಳನ್ನು ಇವರು ತನ್ನ ಬುಟ್ಟಿಗೆ ಹಾಕೊಳ್ತಾರೆ ಮಟ್ಟಿಗೆ ಫಲಿತಾಂಶ ನಿಗದಿ ಆಗ್ತದೆ ಅನ್ನುವಂಥದ್ದು. ಇದಕ್ಕೆ 2013 ನಂತರ BJP ಅವರು ಕೂಡ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕೈ ಬಿಟ್ಟಿರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿದ್ರು ಎಷ್ಟೇ ಹೋರಾಟ ನಡೆಸಿದ್ರು ಕೂಡ ಈ UT ಖಾದರ್ ಅವರು ಏನಿದ್ರು ಸಚಿವರು ಅವರನ್ನು ಸೋಲಿಸುವಂಥ ತಂತ್ರಗಾರಿಕೆಯಲ್ಲಿ ವಿಫಲರಾಗಿರುವಂಥದ್ದು. ಈ ಸರ್ತಿ ಏನಿದೆ ಅಶ್ರಫ್ ಅವರು ಏನಿದ್ದಾರೆ ನಾಮಿನೇಷನ್ ಹಾಕಿದ ನಂತರದ ಒಂದು ಬೆಳವಣಿಗೆಯಲ್ಲಿ ಅವರಿಗೆ ಕೂಡ ಈ ಒಂದು ಕ್ಷೇತ್ರವನ್ನು ತಮ್ಮದಾಗಿಸಿಕೊಳ್ಳುವಂತ ಒಂದು ಅವಕಾಶ ಯಾರು ಸ್ಪರ್ಧಿಸುವವರು ಯಾರು ಕೂಡ ಸೋಲಿಕ್ಕೆ ಅಂತ ಸ್ಪರ್ಧೆ ಮಾಡೋದಿಲ್ಲ, ಗೆಲ್ಲುವ ಉದ್ದೇಶದಿಂದ ಆದ್ರೂ ಕಳೆದ ಒಂದು ಚುನಾವಣೆಯಲ್ಲಿ ಈ ಒಂದು BJP ಮತ್ತು ಕಾಂಗ್ರೆಸ್ ನಡುವಿನ ಅಂತರ ಏನಿದೆ 29,220 ಮತಗಳನ್ನ ಅಂತರದಿಂದ ಜಯಗಳಿಸಿದ್ರು. ಇದರ ನಂತರ ಈ ಒಂದು ಕ್ಷೇತ್ರವನ್ನ ತಮ್ಮ ಕ್ಷೇತ್ರ ಉಳಿಸಿಕೊಳ್ಳಲು ಬಹಳಷ್ಟು ಕಷ್ಟಪಡಬೇಕಿದೆ ಅನ್ನತಕ್ಕಂಥ ಒಂದು ಅರಿವನ್ನು ಅರಿತಕ್ಕಂಥ BJP ಇದೀಗ ಅಶ್ರಫ್ ಅವರೇನು ಸ್ಪರ್ಧೆಯ ಲಾಭವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ವಾಸ್ತವದಲ್ಲಿ ನಾನು ಈಗ ಪ್ರಚಾರದಲ್ಲಿ ನೋಡುವಂಥದ್ದು UT ಖಾದರ್ ಅವರ ಕಡೆಯಿಂದ ನಾವು ಕಳೆದ ವರ್ಷ 29,000 ಮತಗಳ ಅಂತರದಿಂದ ಗೆದ್ದಿದ್ದೇವೆ, ಈ ಸಾರಿ ಅದು 40ಕ್ಕೆ ಏರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಅಂತ ಹೇಳ್ತಿದ್ದಾರೆ. ಸಚಿವರು ಏನಿದ್ರು UT ಖಾದರ್ ಅವರು ಸಚಿವರಾಗಿದ್ದಾರೆ, 2 ಖಾತೆಗಳನ್ನು ಕೂಡ ಸಚಿವರಾಗಿ ನಿರ್ವಹಿಸಿಕೊಂಡು ಬಂದಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಮಾಡಿದಂತಹ ಒಂದು ಕಾರ್ಯಕ್ರಮಗಳು ಮತ್ತು ಸಚಿವರಾಗಿರತಕ್ಕಂಥ ಕಳೆದ ಸಾರಿ ಒಂದು ಅಂತರ 29,000 ಇದ್ದದ್ದು ವಾಸ್ತವಿಕವಾಗಿ ಅವರು ಕಾಂಗ್ರೆಸ್ನವರು ಅದು 29ರಿಂದ 40ಕ್ಕೆ ಏರಿಸುವಂತದ್ದು ಅದು ವಾಸ್ತವ ಕೂಡ. ಆದರೆ ಕೆಲವೊಂದು ಧಾರ್ಮಿಕ ಹೇಳಿಕೆಗಳು ಕೂಡ ಇಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿರುವಂತದ್ದು. ಅದರ ಜೊತೆಗೆ ಅಶ್ರಫ್ ಅವರು ಈ ಒಂದು ಕಣದಲ್ಲಿ ಇರುವುದರಿಂದ ಮುಸ್ಲಿಂ ಮತಗಳು ಇಲ್ಲಿ ವಿಭಜನೆ ಆಗಿರುವ ಒಂದು ಎಲ್ಲ ಸಾಧ್ಯತೆಗಳು ಇರುವುದರಿಂದ ಇಲ್ಲಿ ಚುನಾವಣೆ ಜಯರಾಮ್ ಶೆಟ್ಟರು ಇಲ್ಲಿ ವಿಜಯಿಯಾಗಿದ್ರು BJP ಅಭ್ಯರ್ಥಿಯಾಗಿ. ಅದಕ್ಕೆ ಕಾರಣ ಕೂಡ ಪ್ರಬಲ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಿರುವುದು ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಕೂಡ ಈಗ ಜಯರಾಮ್ ಶೆಟ್ಟಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅದು ಕೂಡ ಅದರ ಹಿಂದೆ ಕೂಡ ಕಾಂಗ್ರೆಸ್ನವರ ಪಾತ್ರ ಇರತಕ್ಕಂತ ಮಾಹಿತಿ ಕೂಡ ಬಹಳಷ್ಟು ಅಲ್ಲಿ 2 ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಿರುವುದರಿಂದ ಮುಸ್ಲಿಂ ಮತಗಳು ಒಡೆದ ಕಾರಣದಿಂದಾಗಿ ಅಲ್ಲಿ ಅದೇ ಲೆಕ್ಕಾಚಾರವನ್ನು ಕೂಡ ಈಗ ರಾಜಕೀಯ ವಿಶ್ಲೇಷಕರು ಈಗ ಅದನ್ನೇ ಲೆಕ್ಕಾಚಾರ ಹಾಕುವಂಥದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ಮುಸ್ಲಿಂ ಮತಗಳು ಆದರೆ ಸಾಧಾರಣವಾಗಿ ಎಲ್ಲಾ ಮತದಾನದ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಹೇಳಿಕೆಗಳು ಬಂದಿದ್ರು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಅನ್ನ ಕೂಡ ಒಲವು ತೋರಿಸುವಂತಹ ಮತದಾರರು ತೋರಿಸುವಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಆದರೆ ಈ ಒಂದು 2018ರ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತದಾರರು ತನ್ನ ಮತಗಳನ್ನ ಹಾಕ್ತಾರೆ ಅನ್ನತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಮತದಾನ ಪ್ರಕ್ರಿಯೆ ಯಾರಿಗೂ ಗೊತ್ತಾಗುವುದಿಲ್ಲ, ಒಂದು ಅಂದಾಜು ಮಾಡಬಹುದು ಹೀಗೆ ಆಗಬಹುದು ಅನ್ನೋದಷ್ಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಈಗ ನೋಡಿ ಕಳೆದ ಚುನಾವಣೆಗಿಂತ ಈ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ. 2013ರಲ್ಲಿ ನಡೆದ ಚುನಾವಣೆಗೂ 2018ರಲ್ಲಿ ಇಲ್ಲಿ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಪ್ರಾಮುಖ್ಯ ವಹಿಸಿರುವಂತದ್ದು. ಯಾವುದು ಫೇಸ್ಬುಕ್ ಇರಲಿ, ವಾಟ್ಸಪ್ ಇರಲಿ, ಟ್ವಿಟರ್ ಇರಲಿ, ಇಂಥ ಒಂದು ಯುಗದಲ್ಲಿ ಈಗ ಬಹಳಷ್ಟು ವೇಗವಾಗಿ ಪ್ರತಿಯೊಂದು ಮಾಹಿತಿಗಳು ಕೂಡ ಪ್ರತಿಯೊಬ್ಬನ ಕೈಗೆ ಸೇರುವುದರಿಂದ ಮತದಾರರು ಯಾವ ರೀತಿಯಾಗಿ ಇರತಕ್ಕಂಥದ್ದು ಕೂಡ ಮತ್ತೆ ಶೇಕಡಾವಾರು ಮತದಾನ ಪ್ರಕ್ರಿಯೆಗಳು ನಮ್ಮ ಎಷ್ಟು ಯಾರು ಮತದಾನ ಹೆಚ್ಚು ಪಡಿತಾರೆ, ಹೆಚ್ಚು ಯಾರು ಅಂತ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರಾಜಕೀಯಗಳು ಅವರದೇ ಆದ ಒಂದು ಸರ್ವೆ ಇದರಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಮತ್ತು ನಾವು ಶೇಕಡಾವಾರು ಮತದಾನದ ವಿಷಯದಲ್ಲಿ ಬಂದರೆ ಒಂದಿಷ್ಟು ಮಾಹಿತಿ ನಮ್ಮ ಜೊತೆಯಲ್ಲಿದೆ ಅಂತ ಹೇಳೋದು. ಈಗ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಒಂದು 9 ಗಂಟೆಗೆ ಒಮ್ಮೆ ಮಾಹಿತಿ ಕೊಟ್ಟಿದ್ರು. ಆಗ ನಮಗೆ 9% ಮತದಾನ ಆಗಿದೆ ಅಂತ ಹೇಳಿದ್ರು. ಈಗ 11 ಗಂಟೆಗೆ ಮತ್ತೊಂದು ಮಾಹಿತಿ ನಮ್ಮ ಚುನಾವಣಾ ಇಲಾಖೆಯಿಂದ ಬರ್ತಾ ಇದೆ. ಚುನಾವಣಾ
ಆಯೋಗದ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 24.79% ಅಂದಾಜು 25ರ ಹತ್ತಿರ ಶೇಕಡಾವಾರು ಮತದಾನ ಆಗಿದೆ ಅನ್ನುವಂಥ ಮಾಹಿತಿ. ಹಾಗೆ ಇದನ್ನು ನಾವು ನಮ್ಮ ಕ್ಷೇತ್ರವಾರು ನೋಡ್ತಾ ಹೋದರೆ ಬೆಳ್ತಂಗಡಿಯಲ್ಲಿ 26% ಮತದಾನ ಆಗಿದೆ, ಮೂಡಬಿದ್ರೆಯಲ್ಲಿ 19%, ಹಾಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 30%, ಹಾಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 23% ಮತದಾನವಾಗಿದೆ. ಅಂದರೆ ಹಾಗೆ ಉಳ್ಳಾಳ ಅಂದರೆ ನಾವೇನು ಹೇಳ್ತೇವೆ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದಾದರೆ 30% ಮತದಾನವಾಗಿದೆ. ಬಂಟ್ವಾಳದಲ್ಲಿ 29%, ಪುತ್ತೂರಿನಲ್ಲಿ 21% ಮತದಾನವಾಗಿದೆ, ಸುಳ್ಯದಲ್ಲಿ 30.25% ಮತದಾನ ಆಗಿದೆ. ಅಂದರೆ ನಾವು ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಏನು ಹೇಳ್ತೇವೆ, ಅಥವಾ ಜನರು ದೂರದ ಊರುಗಳಿಂದ ಬರಬೇಕು ಮತದಾನ ಮಾಡಲಿಕ್ಕೆ ಅಂತ ಹೇಳ್ತೇವೆ, ಅಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಅಂದರೆ ಈಗ 11 ಗಂಟೆಯ ಹೊತ್ತಿಗೆ ಅಂದರೆ 25%, 30.25% ಮತದಾನ ಆಗಿದೆ. ಅದೇ